ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನು ಧರಿಸಲು ಒತ್ತಾಯವನ್ನು ಮಾಡಿದ್ದೇವೆ. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೂ ಪತ್ರವನ್ನು ಬರೆದಿದ್ದೇವೆ ಎಂದು ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ್ಯ ಪ್ರಧಾನ ಕಾರ್ಯದರ್ಶಿ ಉಲ್ಲಾಸ್ ಕೆಟಿ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಧರಿಸಲು ಮಾತ್ರ ಹೇಳಿದ್ದೇವೆ. ಆ ಮೂಲಕ ಶಾಲಾ ಕಾಲೇಜಿನಲ್ಲಿ ಸಮಾನತೆಯನ್ನು ಕಾಪಾಡಬೇಕು. ಕೆಲವು ವಿದ್ಯಾರ್ಥಿಗಳ ಹಠದಿಂದ ಬೇರೆ ವಿದ್ಯಾರ್ಥಿಗಳಿಗೆ ಪ್ರಚೋದನೆಯಾಗಿದೆ. ಶಾಲಾ ಕಾಲೇಜಿನಲ್ಲಿ ಧರ್ಮಮತೀಯ ಆಧಾರದ ಮೇಲೆ ಯಾವುದೇ ಭೇದ ಭಾವ ಆಗಬಾರದು ಎಂದು ಹೇಳಿದರು. ಸಾಲು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವುದೇ ಇದನ್ನು ನಾವು ವ್ಯಕ್ತಪಡಿಸಿಲ್ಲ. ನಾವು ಇವತ್ತು ಬಂದಿರೋದು, ನಾವು ಹೇಳಿದೆ ಆಗಲೇ, ನಾವು ಹಿಂದೆ ರಾಜ್ಯ ಸರ್ಕಾರಕ್ಕೂ ಕಳೆದ ಎಲ್ಲಿ ಹಿಜಾಬ್ ಪ್ರಕರಣ ಇಲ್ಲಿ ಪ್ರಾರಂಭ ಆಯಿತು ಅವಾಗ ಸರ್ಕಾರಕ್ಕೆ ಒಂದು ಪತ್ರ ಕೊಟ್ಟಿದ್ವಿ. ಅದರಲ್ಲೂ ಸಮವಸ್ತ್ರವನ್ನು ಕಡ್ಡಾಯ ಮಾಡಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ಈ ರೀತಿ ಮತೀಯ ಆಧಾರದ ಮೇಲೆ ಭೇದ ಭಾವ ಮಾಡುವಂಥದ್ದು ಸರಿಯಲ್ಲ, ಇದು ಶಾಲಾ ಕಾಲೇಜುಗಳಲ್ಲಿ ಆಗಬಾರ್ದು, ವಿದ್ಯಾರ್ಥಿನಿಯರ ಮಧ್ಯೆ ಆಗಬಾರ್ದು ಅಂತ ಹೇಳಿ ನಾವು ಹಿಜಾಬ್ ಈ ವಿಷಯಕ್ಕೆ ನಮ್ಮದು ಯಾವುದೇ ಪ್ರತಿಕ್ರಿಯೆ ಯಾವತ್ತೂ ಇರಲಿಲ್ಲ. ಇಲ್ಲೇನು ಪ್ರಾರಂಭ ಆಯಿತು ಆ ಕಾರಣಕ್ಕೋಸ್ಕರ ಈ ರೀತಿ ಧರ್ಮದ ಆಧಾರದ ಮೇಲೆ ಈ ರೀತಿಯ ಚಟುವಟಿಕೆಗಳು ಆಗಬಾರ್ದು ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. ಆದರೆ ಯಾವ ಘಟನೆ ಉಡುಪಿಯ ಕಾಲೇಜಿನಲ್ಲಿ ಘಟಿಸಿತು, ಆ ಶಾಲಾ ಆಡಳಿತ ಮಂಡಳಿ ಸಮವಸ್ತ್ರವನ್ನು ಕಡ್ಡಾಯಗೊಳಿಸಿದ್ರು. ಈ ಹಿಂದೆ ಇದೇ ವಿದ್ಯಾರ್ಥಿನಿಯರು ಸಮವಸ್ತ್ರವನ್ನು ಹಾಕ್ಕೊಂಡು ಹಿಜಾಬ್ ಧರಿಸದೆ ಬರ್ತಾ ಇದ್ದಂಥ ಅನೇಕ ಫೋಟೋಗಳನ್ನು ಇವತ್ತು ಆಡಳಿತ ಮಂಡಳಿನೂ ಬಿಡುಗಡೆ ಮಾಡಿದೆ. ಇದೆಲ್ಲವೂ ಇದ್ದಾಗಲೂ ಕೂಡ ಸಡನ್ ಆಗಿ ಆ 6 ಜನ ವಿದ್ಯಾರ್ಥಿನಿಯರು ಹಿಜಾಬನ್ನು ಧರಿಸಿ ನಮಗೆ ಇದು ನಮ್ಮ ರೈಟ್ಸ್, ನಾವು ಇದನ್ನು ಹಾಕ್ಕೊಂಡೇ ಬರ್ತೀವಿ, ನೀವು ಅನುಮತಿ ಕೊಡದಿದ್ರೂ ಬರ್ತೀವಿ, ನೀವು ಗೇಟ್ ಹಾಕಿದ್ರೂ ನಾವು ಹೊರಗಡೆ ಕೂತು ಪ್ರತಿಭಟನೆ ಮಾಡ್ತೀವಿ, ಈ ರೀತಿಯ ಒಂದಷ್ಟು ಉದ್ದಟತನ ಪ್ರದರ್ಶನ ಮಾಡಿದ್ದರ ಪರಿಣಾಮ ಒಂದಷ್ಟು ಹೊರಗಡೆನೂ ಇದೆಲ್ಲವೂ ಹಬ್ಬಿ ಒಂದಷ್ಟು ವಿವಾದಕ್ಕೆ ಇವತ್ತು ಈಡಾಗಿದೆ.